ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಹಾಗೆಯೇ ಸತ್ಯನಾಥ್ ಸ್ಟೋರ್ಸ್. ನಮ್ಮ ಟಿವಿಯ ಎಲ್ಲ ವೀಕ್ಷಕರಿಗೂ ಓಣಂ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸ್ತಾ ಇವತ್ತಿನ ಈ ಸಂಚಿಕೆಯಲ್ಲಿ ಓಣಂಗೆ ಯಾವೆಲ್ಲ ರೀತಿಯಾದಂಥ ಖಾದ್ಯಗಳು ತಯಾರಿಸ್ತಾರೆ, ಇದರ ವಿಶೇಷತೆ ಏನು, ಯಾಕಾಗಿ ಈ ಒಂದು ಹಬ್ಬವನ್ನು ಆಚರಿಸ್ತಾರೆ, ಈ ಬಗ್ಗೆ ಎಲ್ಲ ವಿಚಾರಿಸೋಣ, ಹಾಗೆಯೇ ತಿಳಿಯೋಣ ಇವತ್ತಿನ ನಮ್ಮ ಅತಿಥಿ ಶ್ರೀಮತಿ ವೀಣಾ ವಿಜಯ್ ಇವರಿಂದ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಓಣಂ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆ ಸಹ. ಥ್ಯಾಂಕ್ ಯು ಸೋ ಮಚ್. ಸೊ ಓಣಂ ಹಬ್ಬ ಅಂತ ಹೇಳಿದರೆ ಅವತ್ತು ಕೇರಳೈಟ್ಸ್ಗೆಲ್ಲ ತುಂಬ ಸ್ಪೆಷಲ್. ಹೌದು. ಬಟ್ ಈ ಒಂದು ಹಬ್ಬವನ್ನು ಯಾವ ಇದಕ್ಕೆ ಆಚರಿಸ್ತಾರೆ, ಏನು ಇದರ ವಿಶೇಷತೆ ಏನು? ವಿಶೇಷತೆ ಅಂದರೆ ಮಹಾಬಲಿ ಚಕ್ರವರ್ತಿ ವಾಮನನ್ನು ಭೂಮಿ ಪಾತಾಳಕ್ಕೆ ತಳ್ಳಿದ. ಹಾಗೆ ಮಹಾಬಲಿ ವರ್ಷಕ್ಕೆ ಒಂದು ಸಲ ಕೇರಳ ಮಲಯಾಳೀಸ್ ಅವರನ್ನು ನೋಡ್ಲಿಕ್ಕೆ ಒಂದು ಅವಕಾಶ ಕೊಟ್ಟದ್ದು. ಓಣಂ ದಿವಸ ಅದು ಎಲ್ಲ ಮಕ್ಕಳನ್ನು ನೋಡ್ಲಿಕ್ಕೆ ಬರುದು ಅಂತ ಸ್ಟೋರಿ ಅದು. ಓಕೆ ಓಕೆ. ಸೊ ಅಂದರೆ ವಾಮನ ರೂಪದಲ್ಲಿ ಅವತರಿಸಿದಂಥ ಕೃಷ್ಣನನ್ನ ವಿಷ್ಣುವ ಒಂದು ಅವತಾರವನ್ನು ಪೂಜಿಸುವಂಥ ಒಂದು ದಿನ. ಓಕೆ ಸರಿ. ಹಾಗಾದರೆ ಇವತ್ತಿನ ವಿಶೇಷ ಅಂದರೆ ಓಣಂ ಸದ್ಯ ಅಂದರೆ ತುಂಬ ವೆರೈಟಿ ಇರುತ್ತೆ. ಸೊ ಅದು ನಮಗೆಲ್ಲ ಗೊತ್ತಿರುವಂಥದ್ದು ಅದು ಸ್ಪೆಷಾಲಿಟಿ. ಸೊ ಇದ್ರ ಬಗ್ಗೆ ಹೆಚ್ಚಾಗಿ ಮಾತಾಡೋಣ. ಹಾಗೆ ಓಣಂ ಸದ್ಯಕ್ಕೆ ತಯಾರಿಸುವಂಥ ಅಡುಗೆ ಏನಾದರೂ ಮಾಡ್ತೀರಲ್ಲ? ಅದೇ. ಸರಿ, ಹಾಗಾದರೆ ಕಿಚನ್ಗೆ ಹೋಗೋಣ. ಬರೀ. ಸರಿ, ಹಾಗಾದರೆ ಈಗ ಓಣಂ ಸದ್ಯಕ್ಕೆ ತಯಾರಿಸುವಂಥ ಯಾವ ಖಾದ್ಯವನ್ನು ಮಾಡ್ತೀರಿ? ಇಂಜಿ ಪುಳಿ ಮಾಡಿಕೊಡ್ತೇನೆ ನಿಮಗೆ. ಇಂಜಿ ಪುಳಿ. ಇಂಜಿ ಪುಳಿ ಅಂದರೆ ಶುಂಠಿ ಉಂಟಲ್ಲ, ಶುಂಠಿಯಲ್ಲಿ ಸಿಹಿ ಖಾರ ಪುಳಿ ಎಲ್ಲ ಸೇರಿಸಿ ಒಂದು ಸೈಡ್ ಡಿಶ್. ಓಕೆ. ಚಟ್ನಿ ರೀತಿಯಲ್ಲಿ ಬರ್ತದಾ ಹೇಗೆ? ಉಪ್ಪಿನಕಾಯಿ ಥರ ಬರ್ತದೆ ಅದು. ಓಕೆ ಓಕೆ ಓಕೆ. ಸರಿ, ಹಾಗಾದರೆ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಣ. ಫಸ್ಟ್ಗೆ ಏನು ಕೊಡಲಿ? ಬಾಣಲೆ ಇಡಬೇಕು. ಓಕೆ. ಇದಕ್ಕಿನ್ನು ಆಯಿಲ್ ಹಾಕಬೇಕು. ಸರಿ, ನಮ್ಮ ಕಿಚನಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸಾಕಾ? ಸಾಕು. ಇಷ್ಟೇ ಎಣ್ಣೆ ಸಾಕಾಗುತ್ತೆ? ಒಂದು ಸ್ವಲ್ಪ ಬೇಕಾಗ್ತದೆ. ಓಕೆ. ಇದರಲ್ಲಿ ಹಾಕ್ತೇನೆ. ಆಯಿಲ್ ಬಿಸಿಯಾಗುವಾಗ ಸಣ್ಣದಾಗಿ ಹೆಚ್ಚಿದ ಶುಂಠಿಯನ್ನು ಹಾಕು. ಇದು 250 ಗ್ರಾಮಿಗೆ 75 ಗ್ರಾಮ್ ಹುಳಿಸೆ ಹಣ್ಣು, ಸಾಧಾರಣ 150 to 175 ಗ್ರಾಮ್ ಅಷ್ಟು ಬೆಲ್ಲ ಹಾಕಬೇಕು. ಹುಳಿ ಮತ್ತೆ ಬೆಲ್ಲ ಹಾಕಬೇಕು. ಓಕೆ. ಖಾರ ಎಲ್ಲ ಅದಕ್ಕೆ ಬ್ಯಾಲೆನ್ಸ್ ಮಾಡಲಿಕ್ಕೆ. ಓಕೆ. ಹುಳಿಗೆ ಸ್ವಲ್ಪ ಕಮ್ಮಿ, ಸಿಹಿ ಜಾಸ್ತಿ ಇರುತ್ತೆ. ಹೌದು. ಓಕೆ ಸರಿ, ಹಾಕ್ತೇನೆ. ಇದರಲ್ಲಿ 250 ಗ್ರಾಮ್ ಇಲ್ಲ, ನಾನು ಸ್ವಲ್ಪ ತೋರಿಸಲಿಕ್ಕೆ ಮಾತ್ರ ಮೆಷರ್ಮೆಂಟ್ ಹೇಳಿದ್ದು. ಈ ಓಣಂ ಸದ್ಯಕ್ಕೆ ನೀವು ಎಷ್ಟೆಲ್ಲ ಬಗೆಯನ್ನು ತಯಾರಿಸ್ತೀರಿ? ಓಣಂ ಸದ್ಯಕ್ಕೆ ತುಂಬ ಐಟಮ್ಸ್ ಇದೆ. ಈಗ ಹೋಟೆಲಲ್ಲಿ ಹೋದ್ರೆಲ್ಲ
ಅವೈಲಬಲ್ ಓಣ ಸದ್ಯ ಅಂತ. ಈಗ ಮಂಗಳೂರಲ್ಲಿ ಹೌದು, ಹೆಚ್ಚಾಗಿ ಈಗ ಆ ದಿನಕ್ಕೆ ಎಲ್ಲ ಮಾಡ್ತಾ ಇದ್ದಾರೆ. ನಾವು ಒಂದು 3 ದಿವಸಕ್ಕೆ ಮೊದಲೇ ಎಲ್ಲ ಹಾಳಾಗದು 1 ವೀಕ್ ಎಲ್ಲ ಇಟ್ರೆ ಟೇಸ್ಟ್ ಬರ್ತಲ್ಲ ಅಂತರ ಚಿಪ್ಸ್, ಶರ್ಕರೆ ಉಪ್ಪೇರಿ ಎಲ್ಲ ಬೇಗ ಬೇಗ ಮಾಡಿ ಇಡುದು ಎಲ್ಲ ಒಮ್ಮೆಲೆ ಮಾಡ್ಲಿಕ್ಕೆ ಆಗುದಿಲ್ಲಲ್ಲ. ಮತ್ತೆ ಪದಾರ್ಥಗಳು ಸಾಂಬಾರು ಪಲ್ಯ ಎಲ್ಲ ಆ ದಿವಸ ಮಾಡುದು, ಅನ್ನ ಸಾಂಬಾರ್ ಪರಿಪ್ಪೆಲ್ಲ ಆ ದಿವಸ ಮಾಡುದು. ಮೊದಲು ಮಾಡಿ ಇಡುದೆಲ್ಲ ಹಾಳಾಗುದಿಲ್ಲ. ಈಗನೇ ಹೊರಗೆ ಎಲ್ಲ ರೆಡಿ ಮಾಡಿಟ್ರೆ ಮಧ್ಯಾಹ್ನ ಬೇಗ ಆಗುವಾಗ ಊಟ ಬಡಿಸಲಿಕ್ಕೆ ಆರಾಮಾಗ್ತದಲ್ಲ. ಒಂದೊಂದು ಸೈಡ್ ಡಿಶ್ ಎಲ್ಲ ಎಲೆಯಲ್ಲಿ ಬರುವಾಗ ಚಂದ ಅಲ್ಲ ನೋಡ್ಲಿಕ್ಕೆ. ಎಲ್ಲ ಅಂದ್ರೆ ತುಂಬಾ ಬಗೆ ಐಟಮ್ ಇರುತ್ತೆ, ಸ್ವಲ್ಪ 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 ಎಲ್ಲವೂ ಕೂಡ ಹಾಕ್ತೀವಿ. ಸೊ ಇಂಜಿ ಪುಳಿ ಮಾಡಿದ್ರೆ ಒಂದು 3 ಗಂಟೆ ತಣ್ಣದಾಗ್ಲಿಕ್ಕೆ ಬಿಡ್ಬೇಕು. ಈಗ ಮಾಡಿ ಕೂಡಲೇ ತಿನ್ನುವಾಗ ಸ್ವಲ್ಪ ಕಹಿ ಇದ್ದಾಗೆ ಆಗುತ್ತೆ. 3 ಅವರ್ಸ್ ಆಗುವಾಗ ತಣ್ಣದಾಗುವಾಗ ಆ ಕಹಿ ಹೋಗ್ತದೆ. ಶುಂಠಿದು ಒಂದು ಕಹಿ ಒಂದು ಲಾಸ್ಟ್. ಮತ್ತೆ ಈ ಹಬ್ಬಕ್ಕೆ ಒಂದು ಪ್ರತ್ಯೇಕತೆ ಅಂತ ಹೇಳಿದ್ರೆ ಕೇರಳೈಟ್ಸ್, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ಸ್ ಎಲ್ಲರೂ ಸೇರಿ ಮಾಡುದು ಹಬ್ಬ ಓಣಂಗೆ. ಎಲ್ಲರೂ ಕೂಡ ಎಲ್ಲರೂ ಮಾಡ್ತಾರೆ. ಸೊ ಅದೇ ವಿಶೇಷತೆ. ಇವತ್ತು ಕೂಡ ಕ್ರಿಶ್ಚಿಯನ್ಸ್ಗೆ ಈ ಹೊಸ ಅಕ್ಕಿ ಅಂತ ಹೇಳ್ತಾರೆ, ಹೊಸ ಇದು ತೆನೆ, ಅದನ್ನ ಆಚರಿಸುವಂತ ಒಂದು ಹಬ್ಬವೂ ಕೂಡ. ಅವರಿಗೂ ಕೂಡ ಈ ಹಬ್ಬದ ಶುಭಾಶಯಗಳನ್ನ ಸಲ್ಲಿಸ್ತಾ ಇದ್ದೀನಿ. ಅಂದ್ರೆ ಒಬ್ರೊಬ್ರ ಎಲ್ಲರದ್ರಲ್ಲೂ ನಿಮ್ದ್ರಲ್ಲೂ ಕೂಡ ಇದಕ್ಕೇನೆ ನೀವು ಹೊಸ ಅಕ್ಕಿಯನ್ನ ಮಾಡೋದು. ಓಕೆ. ಸೊ ನಿಮ್ಮಲ್ಲಿ ಅಂದ್ರೆ ಅದರಲ್ಲಿ ಭೇದ ಭಾವವೇ ಇಲ್ಲ, ಎಲ್ಲ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ರಿಗೂ ಕೂಡ ಅದೇ ದಿನ ಹೊಸ ಅಕ್ಕಿಯನ್ನ ಮಾಡುವಂಥದ್ದು. ಹೊಸ ಅಕ್ಕಿ ಆವತ್ತೇ ಮಾಡುದಂತಲ್ಲ, ಅದು ನಮ್ಗೆ ಈಗ ಸೋನ 1 ತಾರೀಕು ಆಗ್ತದಲ್ಲ, ಆ ಟೈಮಲ್ಲಿ ಈಗ ಇದು ಈ ಓಣಂ ಅಂದ್ರೆ ಹೇಳಿದ್ರೆ ತರಕಾರಿ ಎಲ್ಲ ಬೆಳೆಸುತ್ತಲ್ಲ, ಆಗ ಹೊಸ ಕರ್ಕಾಟಕ ಹೋಗಿ ಸೋನದನ್ನು ಇದು ಮಾಡುದಲ್ಲ, ನಾವು ವೆಲ್ಕಮ್ ಮಾಡುದಲ್ಲ, ಅದು ಸಹ ಸ್ಟೋರಿಯಲ್ಲಿ ಹೇಳ್ತಾ ಇದ್ದಾರೆ. ಈ ಓಣಂದ ಇದ್ರಲ್ಲಿ ಓಣಂದಲ್ಲಿ ಅಂದ್ರೆ ಕರ್ಕಾಟಕ ಆಗಿ ಸೋಣ ಬರುವಾಗ ಆಟಿಯಲ್ಲಿ ತುಂಬಾ ಕಷ್ಟ, ಸೋಣದಲ್ಲಿ ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ ಮಾಡುದು ಅಂತ. ಸೊ ಎಲ್ಲಾ ಕಮ್ಯುನಿಟಿ ಅವರು ಕೂಡ ಒಟ್ಟಿಗೆ ಆಚರಿಸೋದ್ರಿಂದ ಇದು ತುಂಬಾ ಗ್ರ್ಯಾಂಡ್. ಈಗ ಅವರದ್ದು ಹಬ್ಬ ಇರ್ತದೆ, ಕ್ರಿಶ್ಚಿಯನ್ ಅವರದ್ದು ಹಬ್ಬ ಇರ್ತದೆ, ನಮ್ಗೆ ಸಪರೇಟ್ ಇರ್ತದೆ ಗಣೇಶ ಚೌತಿ, ಅಷ್ಟಮಿ, ರೋಹಿಣಿ. ಬಟ್ ಓಣಂ ಎಲ್ರಿಗೂ ಕೂಡ ಫ್ರೈ ಮಾಡುವಾಗ ಶುಂಠಿ ಎಲ್ಲ ಶ್ರಿಂಕ್ ಆಗ್ತದೆ. ಅದು ತುಂಬಾ ಇದ್ರೆ ಮಿಕ್ಸಿಯಲ್ಲಿ ಹುಡಿ ಮಾಡಬಹುದು ತಣ್ಣದಾದ ಮೇಲೆ, ಇಲ್ಲ ಕೈಯಲ್ಲಿ ಹುಡಿ ಸಹ ಆಗ್ತದೆ. ತಣ್ಣಗಾದ್ಮೇಲೆ ಅದರ ಹುಡಿ ಮಾಡೋದು. ಮತ್ತೆ ಇದರಲ್ಲಿಯೇ ಈಗ ಕೇರಳದಲ್ಲಿ 14 ಜಿಲ್ಲೆಗಳುಂಟು, ಅದರಲ್ಲಿಯೇ ವೆರೈಟಿ ಅಂದ್ರೆ ಒಂದು ಈಗ ಮಂಗಳೂರಿಯನ್ ಮಾಡುದಲ್ಲ, ಉಡುಪಿ ಸೈಡ್ ಮಾಡುದು ಅದೇ ತರ ಟೇಸ್ಟ್ ಡಿಫರೆನ್ಸ್ ಆಗ್ತದೆ. ಕೆಲವರಿಗೆ ಹುಳಿ ಇಷ್ಟ ಆಗ್ತದೆ, ಕೆಲವರಿಗೆ ಖಾರ ಇಷ್ಟ ಆಗ್ತದೆ, ಕೆಲವರಿಗೆ ಸ್ವೀಟ್ ಇಷ್ಟ ಆಗ್ತದೆ. ವೇರಿಯೇಷನ್ ಬರ್ತದೆ. ಸೊ ಒಂದೊಂದು ಪ್ಲೇಸ್ಗೆ ನೀವು ಹೋಗ್ತಾ ಇರುವಾಗ ಅಲ್ಲಿ ಬೇರೆ ಬೇರೆ ಟೇಸ್ಟ್ ಸಿಗುತ್ತೆ. ನೋಡಿ ಈಗ ಪರಿಮಳ ಬರ್ತಾ ಉಂಟಲ್ಲ. ಎಸ್ ಆಗಿದೆ. ಈಗ ಸ್ಟವ್ ಬಂದ್ ಮಾಡ್ತೇನೆ. ಕೈಯಲ್ಲೇ ಒಳ್ಳೆ ಪುಡಿ ಆಗುತ್ತೆ. ಇದು ಬೇಡವಾ ಇನ್ನು? ಬೇಕು ಬೇಕಾಗಲಿಕ್ಕೆ ಅದೇ ಎಣ್ಣೆ ಸಾಕು. ಅಂದ್ರೆ ಈ ಒಂದು ಹಬ್ಬದ ಪದ್ಧತಿ ಹೇಗಿರುತ್ತೆ? ಓಣಂ ಹಬ್ಬದ ಪದ್ಧತಿ ಅಂದ್ರೆ, ಈಗ ಮೊದಲೆಲ್ಲ ನಮ್ಗೆ ಒಂದು ಓಣಂಗೆ ಅಲ್ಲಾದ್ರೆ ವಿಶುಗೆ ಮಾತ್ರ ನಮ್ಗೆ ಮನೆಯಿಂದೆಲ್ಲ ಹೊಸ ಡ್ರೆಸ್ ಸಿಕ್ಕುದು, ವರ್ಷಕ್ಕೆ 1-2 ಸಲ. ಈಗ ವರ್ಷಗಟ್ಲು ಓಣಮ್ಮೆ ಎಲ್ಲರೂ ಮನೆಯಲ್ಲಿ ಸೆಲೆಬ್ರೇಷನ್. ಮೇನ್ ಅಂದ್ರೆ ಕೆಲವು ಕಡೆಯಲ್ಲಿ ನಾನ್ ವೆಜ್ ಮಾಡ್ತಾರೆ, ಹೆಚ್ಚಿನ ಕಡೆಯಲ್ಲಿ ಆವತ್ತು ವೆಜ್ಜೆ. ಅವರು ಮಾಡೋದು ನಮ್ದು ಎಷ್ಟು ಇದ್ರು ಸಹ ನಮ್ಮ ಡಿಸ್ಟ್ರಿಕ್ಟ್ ವಯನಾಡು ಡಿಸ್ಟ್ರಿಕ್ಟ್ ಅಲ್ಲಿ ವೆಜ್ ಮಾಡಿದ್ರೆ ಯಾರು ಸಹ ಬರುದಿಲ್ಲ, ಎಲ್ಲರಿಗೆ ನಾನ್ ವೆಜ್ಜೇ ಬೇಕಾಗ್ತದೆ. ವಯನಾಡಲ್ಲಿ ವಯನಾಡು ಮಲಬಾರ್ ಸೈಡ್ ಅಲ್ಲಿ ಎಲ್ಲ ಅದು. ಆ ಟ್ರಿವಾಂಡ್ರಮ್ ಆ ಸೈಡ್ ಹೋದ್ರೆ ಕ್ರಿಶ್ಚಿಯನ್ ಆಗ್ಲಿ ಮುಸ್ಲಿಂ ಆಗ್ಲಿ ನಾನ್ ವೆಜ್ ಮಾಡೋದಿಲ್ಲ,
ವೆಜ್ ಊಟವೇ ಮಾಡೋದು. ಓಕೆ ಓಕೆ ಓಕೆ. ನಮ್ಮ ಸೈಡ್ ಕ್ಯಾನನ್ನೂರ್ ಮಲಬಾರ್ ಸೈಡಲ್ಲಿ ಹೆಚ್ಚಿನವರು ವೆಜ್ ಮಾಡ್ತಾರೆ, ನಾನ್ ವೆಜ್ ಮಾಡ್ತಾರೆ. ಬಟ್ ನಮ್ಗೆ ಈಗ ಒಂದೇ ಅಡಿಗೆಯಲ್ಲಿ ಎರಡೂ ಕೂಡ ಇರುತ್ತಾ, ವೆಜ್ ನಾನ್ ವೆಜ್ ಎರಡೂ ಒಟ್ಟಿಗೆ ಮಾಡ್ಕೊಳ್ಳುವ? ಮಧ್ಯಾಹ್ನ ವೆಜ್ ಮಾಡಿದ್ರೆ ಸಂಜೆ ನಾನ್ ವೆಜ್ ಮಾಡ್ತಾರೆ. ಓ, ಆ ರೀತಿಯಾಗಿ ಆಗ ಒಂದು ಬ್ಯಾಲೆನ್ಸ್ ಆಗ್ತದಲ್ಲ. ಮತ್ತೆ ಈ ವೆಜ್ ಎಲ್ಲ ಮಾಡಿದ್ರು ಸಹ ನಮ್ಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಎಲ್ಲ ಬರುದಿಲ್ಲ. ಇದು ಗ್ಯಾಸ್ಟ್ರಿಕ್ ನಮ್ಗೆ ಅಸಿಡಿಟಿ ಎಲ್ಲ ಶುಗರ್ ಎಲ್ಲ ಬ್ಯಾಲೆನ್ಸ್ ಮಾಡೋದು ಫುಡ್ಡೇ ಸದ್ಯ ಅಂತ ಹೇಳುದು. ಒಂದೊಂದನ್ನು ಬ್ಯಾಲೆನ್ಸ್ ಮಾಡ್ತಾರೆ. ಓಹೋ, ಹಾಗೆ ವೆಜಿಟೇಬಲ್ಸ್ ಒಂದೊಂದು ಕರಿ ಒಂದೊಂದನ್ನು ಬ್ಯಾಲೆನ್ಸ್ ಮಾಡುತ್ತೆ. ಹಾಗೆ ಈ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇಲ್ಲಾದ್ರೆ ಅಸಿಡಿಟಿ ಇಲ್ಲಾದ್ರೆ ಏನು ಪ್ರಾಬ್ಲಮ್ ಇದ್ರು ಸಹ ಅದು ಒಂದೊಂದು ಫುಡ್ ಒಂದೊಂದಕ್ಕೆ ಸರಿ ಆಗ್ತದೆ. ಅಂದ್ರೆ ಎಷ್ಟು ಬಗೆ ಐಟಮ್ ಇರುತ್ತೆ ಅಂತ ಹೇಳಿದ್ರೆ ಅದರಲ್ಲೂ ಕೂಡ ಒಂದು ಸರಿ ಸುಮಾರು ಒಂದು ಎಷ್ಟು ಇರ್ಬೋದು? ಮೆಡಿಸಿನಲ್ ಸರಿ ಸುಮಾರು ಒಂದು ಎಷ್ಟು ಅಡಿಗೆ ಮಾಡ್ತೀರಿ? ಅದು 21 ಆಗ್ತದೆ, 23 ಆಗ್ತದೆ, 25 ಆಗ್ತದೆ. ಕೆಲವು ಕಡೆಯಲ್ಲಿ ಕಾಂಬಿಟ್ ಮಾಡಿ 40 ಐಟಮ್ಸ್ ಎಲ್ಲ ಮಾಡಿ. ಅಂದ್ರೆ ಅದೇ ಹೇಳಿದ್ದು. ಅದೇ ಯಾಕೆ ಕೇಳಿದೆ ಅಂತ ಹೇಳಿದ್ರೆ, ಒಂದು ಎಲೆಯಲ್ಲಿ ಇಷ್ಟೆಲ್ಲ ಬಗೆ ಬಡಿಸುವಾಗ ಸೊ ಒಂದನ್ನ ತಿಂದಾಗ ಅದು ಹೊಟ್ಟೆ ಉಬ್ಬರಿಕೆ ಆಗುವಂತದ್ದು, ಇನ್ನೊಂದು ಹಾಗೆ ಅದನ್ನ ಶಮನ ಮಾಡಿ ಬ್ಯಾಲೆನ್ಸ್ ಮಾಡುವಂತದ್ದು. ಹಾಗಾಗಿ ಈಗ ಶುಂಠಿಯ ತಗೊಳ್ಳಿ, ಇದು ಕೂಡ ಒಳ್ಳೆ ಜೀರ್ಣಶಕ್ತಿ. ಸೊ ಹಾಗಾಗಿ ಇದು ಸ್ವಲ್ಪ ತಿಂದ್ರು ಸಾಕು ಜೀರ್ಣ ಆಗುತ್ತೆ. ಸೊ ಶುಂಠಿದು ಯಾವಾಗ್ಲೂ ಸ್ವಲ್ಪ ತಗೊಳ್ಬೇಕು ಅಂತ ಹೇಳಿದ್ರೆ, ಲಾಸ್ಟ್ ಟೈಮ್ ಯಾರೋ ಮಾಡಿದಾಗ ಅದು ಲೇಹ ಅಂತ ಹೇಳಿ ಫುಲ್ ಇಷ್ಟ ಆಯ್ತು ಅಂತ ಹೇಳಿ ಒಂದು ಸ್ಪೂನ್ ಅಷ್ಟೇ ತಗೊಳ್ಬೇಕು. ಅದೇ ಕೆಲವರಿಗೆ ಇದು ಹುಡಿ ಆಗುದು ಇಷ್ಟ ಆಗುದಿಲ್ಲ, ತುಂಬಾ ಫೈನಲ್ ಚಾಪ್ಡ್ ಮಾಡ್ತಾರೆ ಅವರು. ಆದ್ರೆ ಕೆಲವರಿಗೆ ಕಚ್ಚುವಾಗ ಪೀಸ್ ಸಿಕ್ಕುವಾಗ ಏನೋ ಒಂಥರ ಆಗ್ತದೆ, ಅವರು ಹುಡಿ ಮಾಡ್ತಾರೆ. ಇದನ್ನೆಲ್ಲ ನೀವು ಮೊದ್ಲೇ ಮಾಡಿ ಇಟ್ಕೊಳ್ಳುವಂತದ್ದು, ಇಂಥದನ್ನೆಲ್ಲ ಮೊದ್ಲೇ ಮಾಡಿ ಇಟ್ಕೊಳ್ಬಹುದು. ಈಗ ಇದು 6 months ಇಲ್ಲಾದ್ರೆ ಒಂದು 1 year ಎಲ್ಲ ಇಡ್ಬೋದು ಫ್ರಿಡ್ಜ್ ಅಲ್ಲಿ ಸ್ಟೋರ್ ಮಾಡಿ, ಏನೋ ಹಾಳಾಗುದಿಲ್ಲ. ಸ್ಪೂನ್ ಡ್ರೈ ಸ್ಪೂನ್ ಹಾಕಿದ್ರೆ ಏನೋ ಹಾಳಾಗುದಿಲ್ಲ. ಮತ್ತೆ ಈಗ ಎಲ್ಲವರು ಮೊದಲು ಬೇಗ ಒಂದು 1 week ಬಿಫೋರ್ ಎಲ್ಲ ಮಾಡಿ ರೆಡಿ ಇಡ್ತಾರೆ, ಸ್ವಲ್ಪ ಕೆಲಸ ಎಲ್ಲ ಆರಾಮ ಆಗ್ತದಲ್ಲ. ಈಗ ಆಗಿದೆ ಇದು. ನೆಕ್ಸ್ಟ್ ಇನ್ನು ಈ ಟೈಮಲ್ಲಿ ಹುಳಿಸೆ ಹಣ್ಣನ್ನ ರಸ ತೆಗೆಯುವ ನಾವು. ಮೇನ್ ಇದು ಸ್ವಲ್ಪ ಬಿಸಿ ನೀರಲ್ಲಿ ಹಾಕಿದ್ರೆ ಒಳ್ಳೆ ರಸ ತೆಗಿಬಹುದು. ಇದ್ರದ್ದು ನೀರು ಮಾತ್ರ, ಪಲ್ಪ್ ಮಾತ್ರ ಬೇಕು. ಓಕೆ, ರೆಡಿ ಮಾಡುವ. ಸ್ಟವ್ ಗ್ಯಾಸ್ ಆನ್. ಇದೇ ಸೇಮ್ ಕಡೆ. ಸೇಮ್. ಈಗ ಕೆಲವರು ಎಲ್ಲ ಫುಲ್ ಹೆಲ್ತ್ ಕಂಟ್ರೋಲ್ ಆಗಿ ನಿಲ್ಲುದವರೆಲ್ಲ, ಸೊ ಅದೇ ಎಣ್ಣೆಯಲ್ಲಿ ಸ್ವಲ್ಪ ಬೇಕಾದರೆ ತೆಗಿಬೋದು, ಇಲ್ಲದ್ರೆ ಆ್ಯಡ್ ಮಾಡ್ಬೋದು. ಓಕೆ, ಇದಿಷ್ಟು ಸಾಕಾಗುತ್ತಾ? ಸಾಕು. ಬಿಸಿಯಾಗಿದೆ. ಸಾಸಿವೆ ಹಾಕ್ತೇನೆ. ಇದು ಒಗ್ಗರಣೆ ಹಾಕೊಂಡು ಮಾಡ್ಕೊಳ್ಳೋದು. ಸಿಮ್ಮಲ್ಲಿ ಇಡುವ. ಮೆಣಸು ಹಾಕ್ತೇನೆ. ಕರಿಬೇಕು. ಸ್ವಲ್ಪ ಹಸಿಮೆಣಸು. ಇದನ್ನ ನೀವು ಹೇಳಿದ ಪ್ರಕಾರ ಇದು ಫ್ರಿಜ್ ಅಲ್ಲಿ ಇಡುವುದಾದ್ರೆ 1 ವರ್ಷದವರೆಗೂ ಇಟ್ಕೊಳ್ಬಹುದು. ಸೊ ಊಟದ ಜೊತೆಗೆ ಇದು ಉಪ್ಪಿನಕಾಯಿ ರೀತಿ. ಉಪ್ಪಿನಕಾಯಿಗೆ ಬದಲಿಗೆ ಇದೇ ತಿನ್ನಬಹುದು, ಯಾಕಂದ್ರೆ ಜಾಸ್ತಿ ಉಪ್ಪು ಹಾಕುದಿಲ್ಲಲ್ಲ. BP ಕೊಲೆಸ್ಟ್ರಾಲ್ ಎಲ್ಲ ಶುಂಠಿಯಲ್ಲಿ ಹೋಗ್ತದೆ, ಬರುದಿಲ್ಲ. ನಾನು ಸ್ಟವ್ ಸಿಮ್ಮಲ್ಲಿ ಇಟ್ಟಿದ್ದೇನೆ. ಇವಾಗ ಮೆಂತ್ಯ ಹುಡಿ. ಮೆಂತ್ಯ ಪುಡಿ ಪುಡಿ ಮಾಡಿ. ಹೌದು. ಅಷ್ಟೇ, ಸ್ವಲ್ಪವೇ ಸಾಕು. ಮತ್ತೆ ಇದು ಹಿಂಗು ಹಾಕ್ತೇನೆ. ಸ್ವಲ್ಪ ಅರಿಶಿನ ಹುಡಿ ಹಾಕಿ ಒಳ್ಳೆ ಪರಿಮಳ ಬರ್ತದೆ. ಸೊ ನಮ್ಮ ಅಡುಗೆ ಮನೆಯಲ್ಲಿ ಬಳಸುವಂಥದ್ದು ಅರುಣಾ ಮಸಾಲದವರ ಪೌಡರ್ಸ್. ಸಾಕು. ಖಾರ ಹುಡಿ. ಸೊ ಇದೆಲ್ಲ ಪೌಡರ್ಸ್ ಬೇಕಾಗತ್ತೆ. ಇದು ಸೊ ಅರುಣಾ ಮಸಾಲದವರ ಚಿಲ್ಲಿ ಪೌಡರ್. ಓಕೆ, ಹಾಕ್ಲಾ? ಸ್ವಲ್ಪ ಸಾಕು. ಓಕೆ,
ಈ ಟೈಮಲ್ಲಿ ಸ್ವಲ್ಪ ಹುಳಿಸೆ ನೀರು ಹಾಕುವ. ಸೊ ನಾನು ಅನ್ಕೊಂಡೆ ಬರೀ ಶುಂಠಿದು ಮಾತ್ರ ಖಾರ ಬರುತ್ತೆ ಅಂತ. ಇಲ್ಲ, ಸೊ ಎಕ್ಸ್ಟ್ರಾ ಇದನ್ನ ಕೂಡ ಹಾಕೊಳ್ಬೇಕು. ಹೌದೌದು, ಹಾಕ್ತೇನೆ. ಇದು ನೋಡಿ ಹಾಕ್ಕೊಳ್ಳಿ ಎಷ್ಟು ಹುಳಿಸೆ ಹಣ್ಣು ಅದು ಬೇಕು ಅಂತ. ಬೇಕಾದರೆ ಹಾಕ್ಬೋದು. ಓಕೆ. ಕೆಲವು ಊರಲ್ಲಿ ತುಂಬ ಹುಳಿಸೆ ಹಣ್ಣು ಹಾಕ್ತದೆ, ನನಗೆ ಜಾಸ್ತಿ ಹುಳಿ ಆಗೋದು ಇಷ್ಟ ಅಲ್ಲ. ಹಾಕ್ತೇನೆ. ಉಪ್ಪು ಹಾಕ್ತೇನೆ. ಹೆಚ್ಚು ಉಪ್ಪು ಬೇಕಾಗಿಲ್ಲ. ಅದ ಅಂದರೆ ಬೆಲ್ಲಕ್ಕೆ ಉಪ್ಪು ಇರ್ತದಲ್ಲ. ಅಂದ್ರೆ ಉಪ್ಪು ಹುಳಿ ಖಾರ ಮತ್ತೆ ಹುಳಿಸೆ ಹಣ್ಣಿಗೆ ಉಪ್ಪು ಹಾಕ್ತಾರೆ ಬಿಸಿ ಒಣಗಿಸುವಾಗ, ಅದರಲ್ಲಿ ಸಹ ಉಪ್ಪು ಆಗ್ತದಲ್ಲ. ನೋಡಿ ಇವಾಗ ಇದೇ ಕನ್ಸಿಸ್ಟೆನ್ಸಿ ಸಾಕು. ಯಾಕಂದ್ರೆ ಇದು ಇನ್ನೂ ಇಡುವಾಗ ಗಟ್ಟಿ ಆಗ್ತದೆ. ಬೆಲ್ಲದ ಪಾಕ ಅದು ಬಂದ ನಂತರ ಅದು ತುಂಬಾ ಗಟ್ಟಿ ಆಗ್ತದೆ. ಇದೇ ಸಾಕು. ಇನ್ನೊಂದು 5 ನಿಮಿಷ ಆಗುವಾಗ ಇದು ಗಟ್ಟಿ ಆಗ್ತದೆ ಅದು. ಸೊ ರೆಡಿ ಆಗಿದೆ. ಇವಾಗ ತೆಗಿಯಲ್ಲ. ಆಫ್ ಮಾಡುತ್ತಾ? ಡನ್. ಸೊ ಸುಲಭ ರೀತಿಯಾದಂಥ ಒಂದು ಉಪ್ಪಿನಕಾಯಿ ಕೂಡ ಹೇಳ್ಬೋದು ಇದನ್ನು. ಹೌದೌದು. ಬರೀ ಶುಂಠಿಯನ್ನು ಫ್ರೈ ಮಾಡೋದು ಮಾತ್ರ ಒಂದು ಕೆಲಸ, ಬಾಕಿದೆಲ್ಲ ಬೇಗ ಆಗ್ತದೆ. ಸೂಪರ್. ಇಂಚಿ ಪುಳಿ ರೆಡಿ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓಣಂ ಸ್ಪೆಷಲ್ ಇಂಜಿ ಪುಳಿ ರೆಡಿಯಾಗಿದೆ. ಸೊ ಇದನ್ನು ಯಾವಾಗ ಕೂಡ ಮಾಡ್ಕೊಳ್ಬೋದು, ಆರೋಗ್ಯಕ್ಕೆ ತುಂಬ ಉತ್ತಮವಾದಂಥದ್ದು ಅಂತ ಕೂಡ ಹೇಳಿದ್ದಾರೆ. ಉಪ್ಪಿನಕಾಯಿ ರೀತಿಯಲ್ಲೂ ಕೂಡ ಇದನ್ನು ಬಳಸ್ಕೊಳ್ಬೋದು. ಸೊ ಯಾವ ರೀತಿ ತಯಾರಿಸೋದು ಮತ್ತೊಮ್ಮೆ ನೋಡಿ. ಇಂಜಿ ಪುಳಿ ತಯಾರಿಸುವ ವಿಧಾನ. ಮೊದಲು ಬಾಣಲೆಯಲ್ಲಿ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅನ್ನು ಬಿಸಿ ಮಾಡಿಕೊಂಡು ಸಣ್ಣಗೆ ಹೆಚ್ಚಿದ ಶುಂಠಿಯನ್ನು ಹುರಿಯಿರಿ. ಕಂದು ಬಣ್ಣ ಬಂದು ನೀರು ಆವಿಯಾಗುವವರೆಗೂ ಹುರಿದಿಟ್ಟುಕೊಳ್ಳಿ. ನಂತರ ಕೈಯಲ್ಲಿ ಪುಡಿ ಮಾಡಿಕೊಳ್ಳಿ. ಇನ್ನೊಂದೆಡೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಸಾಸಿವೆ, ಒಣಮೆಣಸು, ಕರಿಬೇವು, ಹಸಿಮೆಣಸು ಹಾಕಿ ಒಗ್ಗರಣೆ ಮಾಡಿಕೊಂಡು ಹುರಿದು ಪುಡಿ ಮಾಡಿದ ಮೆಂತೆ, ಹಿಂಗು, ಅರಿಶಿನ ಪುಡಿ, ಮೆಣಸಿನ ಪುಡಿ, ದೊಡ್ಡ ನಿಂಬೆ ಗಾತ್ರದ ಹುಣಸೆ ಹಣ್ಣಿನ ರಸ, ಶುಂಠಿ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲ ಎಲ್ಲವನ್ನೂ ಹಾಕಿ ಬೇಯಿಸಿ. ಪಾಕ ಬರುವವರೆಗೂ ಕುದಿಸಿ ಬೇಯಿಸಿಕೊಳ್ಳಿ. ಈಗ ರುಚಿಕರವಾದ ಇಂಜಿ ಪುಳಿ ರೆಡಿ. ಸೊ ಇಂಜಿ ಪುಳಿ ರೆಡಿ ಆಯಿತು. ನೆಕ್ಸ್ಟ್ ಯಾವ ರೆಸಿಪಿ? ನನಗಂತೂ ಕೇರಳ ರೆಸಿಪೀಸ್ ಯಾವುದೂ ಕೂಡ ಕ್ಲೂ ಇಲ್ಲ. ಹಾಗಾಗಿ ನೆಕ್ಸ್ಟ್ ಯಾವ ರೆಸಿಪಿ ಹೇಳ್ಕೊಡ್ತಾರೆ ಅಂತ ಅವರನ್ನೇ ಕೇಳೋಣ, ಅದರೊಂದು ಪುಟ್ಟ ವಿರಾಮದ ನಂತರ. ವಿರಾಮದ ನಂತರ ಮತ್ತೊಮ್ಮೆ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲ, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಹಾಗೆಯೇ ಮೆಕಾಯ್ ಹೋಮ್ ಅಪ್ಲಯನ್ಸಸ್. ಓಣಂ ಸ್ಪೆಷಲ್ ಇವತ್ತು ಒಂದಂತೂ ಇಂಜಿ ಪುಳಿ ರೆಡಿಯಾಗಿದೆ. ಸೊ ನೆಕ್ಸ್ಟ್ ರೆಸಿಪಿ ಯಾವುದು ಏನೂ ಗೊತ್ತಿಲ್ಲ, ಬನ್ನಿ ಅವ್ರನ್ನೇ ಕೇಳೋಣ. ಮೇಡಮ್, ಈಗ ಯಾವ ಅಡುಗೆಯನ್ನು ಹೇಳ್ಕೊಡ್ತಿದ್ದೀರಿ? ಈಗ ಸುಲಭವಾಗಿದ್ದು ಬೀಟ್ರೂಟ್ ಪಚ್ಚಡಿ. ಬೀಟ್ರೂಟ್ ಪಚ್ಚಡಿ, ಓಕೆ. ಸೊ ಅದು ಕೂಡ ಎಲೆಗೆ ಬಡಿಸುವಂಥದ್ದು. ಸರಿ, ಸ್ಟಾರ್ಟ್ ಮಾಡೋಣ. ಎಸ್, ಈಗ ಬೀಟ್ರೂಟ್ ಎಲ್ಲ ಗ್ರೇಟ್ ಮಾಡಿ ಇಟ್ಟಿದ್ದೇನೆ. ಸಿಂಪಲ್ ಆಗ್ತದೆ, ಬೇಗ ಬೇಗ. ಓಕೆ, ಇದು ನೋಡ್ತಾ ಇರುವಾಗ ಇದು ಫೈರ್ ಬೇಕಾ? ಬೇಡ ಬೇಡ ಬೇಡ, ಫೈರ್ ಬೇಕಾಗಿಲ್ಲ, ಅಗತ್ಯ ಇಲ್ಲ. ಓಕೆ ಓಕೆ ಓಕೆ, ಸರಿ ಸ್ಟಾರ್ಟ್ ಮಾಡೋಣ. ಮೊಸರು ಹಾಕ್ತೇನೆ. ಪಚ್ಚಡಿ ಹೇಳುವಾಗಲೇ ನಾನು ಅನ್ಕೊಂಡೆ ಇದು ವಿದೌಟ್ ಫೈರ್ ಇರ್ಬೋದು. ಹೌದು. ಅದಕ್ಕೆ ಉಪ್ಪು ಹಾಕ್ತೇನೆ, ಹಸಿಮೆಣಸು ಹಾಕ್ತೇನೆ,
ಖಾರ ಬೇಕಾದಷ್ಟು ಹಾಕಿದ್ರೆ ಸಾಕು. ಸ್ವಲ್ಪ ಎಲೆ, ಕೈಯಲ್ಲಿ ಒಗ್ಗರಣೆ ಸೊಪ್ಪು ಸ್ವಲ್ಪ ಕೈಯಲ್ಲಿ ಸ್ಮ್ಯಾಶ್ ಮಾಡಿ ಸ್ಮೆಲ್ ಬರಲಿಕ್ಕೆ. ಅದನ್ನ ಒಗ್ಗರಣೆಗೆ ಏನು ಇಲ್ಲ, ಒಗ್ಗರಣೆ ಬೇಕಂತಿಲ್ಲ, ಈಗ ನೀವು ಹಾಕ್ಬಹುದು. ಒಗ್ಗರಣೆ ಬೇಕಾದ್ರೆ ಹಾಕೊಳ್ಬಹುದು, ವಿತೌಟ್ ಆಯಿಲ್ ಆಗಿ ಸ್ವಲ್ಪ ಹೆಲ್ತ್ ಕಾನ್ಶಿಯಸ್ ಆಗಿ ಮಾಡುವ ಅಂತ. ಗ್ರೇಟ್ ಕ್ಯಾರೆಟ್, ಬೀಟ್ರೂಟ್. ಇದೇ ಡಿಶ್ ಬೀಟ್ರೂಟ್ ಕ್ಯಾರೆಟ್ ಅಲ್ಲಿ ಸಹ ಮಾಡ್ಬೋದು. ಕ್ಯಾರೆಟ್ ಕೂಡ ಗ್ರೇಟ್ ಮಾಡಿ ಇದಕ್ಕೆ ಗ್ರೇಟೆಡ್ ಕೋಕೋನಟ್ ಎಲ್ಲ ಆ್ಯಡ್ ಮಾಡ್ಬೋದು ಬೇಕಾದ್ರೆ. ಆಮೇಲೆ ಒಗ್ಗರಣೆ ಸಹ ಕೊಡ್ಬೋದು. ಸೊ ಬಹುಶಃ ಈ ಒಂದು ಡಿಶ್ ಅನ್ನ ನಾನು ಕೂಡ ಮಾಡ್ತೀನಿ, ಬಟ್ ನಾನು ಒಗ್ಗರಣೆ ಹಾಕ್ತೀನಿ. ಸೊ ಒಗ್ಗರಣೆ ಆದ್ರೆ ಇನ್ನೂ ಸ್ವಲ್ಪ ಟೇಸ್ಟ್ ಜಾಸ್ತಿ. ಸೊ ನಮ್ಗೆಲ್ಲ ಸ್ವಲ್ಪ ಟೇಸ್ಟ್ ಜಾಸ್ತಿ ಬೇಕು. ಹಾಗೆ ಸೊ ಇದಕ್ಕೆ ಇನ್ನೂ ಪೆಪ್ಪರ್ ಪೌಡರ್ ಹಾಕಿದ್ರು ಕೂಡ ಇನ್ನೂ ಚೆನ್ನಾಗಿ ಬರುತ್ತೆ. ಸೊ ಇಟ್ಸ್ ರೆಡಿ ಆಯ್ತು. ಆಯ್ತು. ಸೊ ಓಣಂ ಸದ್ಯಕ್ಕೆ ನೀವು ಅಷ್ಟು ಬಗೆ ಮಾಡ್ತೀನಿ ಅಂತ ಹೇಳಿದ್ರೆ ಈಗ ಗೊತ್ತಾಯ್ತು. ಎಲ್ಲ ಸ್ವಲ್ಪ ಸ್ವಲ್ಪ ಈಸಿ ಕೂಡ ಬೇಕು. ಎಲ್ಲವೂ ಕೂಡ ಇದೆಲ್ಲ ಅನ್ನ ರೆಡಿ ಆಗುವಾಗ ಕ್ಯಾರೆಟ್ ಬೀಟ್ರೂಟ್ ಎಲ್ಲ ಗ್ರೇಟ್ ಮಾಡಿ ಸಲಾಡ್ ಏನು ಹೇಳುವಾಗ 2 ಸಲಾಡ್ ಮಾಡಿದ್ದೇನೆ ಹೇಳಬಹುದಲ್ಲ. ಎಕ್ಸಾಕ್ಟ್ಲಿ. ಓಕೆ, ಸೊ ಇಟ್ಸ್ ರೆಡಿ. ಓಕೆ, ಸರ್ವ್ ಮಾಡ್ತೇನೆ. ಮಕ್ಕಳಿಗೆಲ್ಲ ಮಾಡ್ಲಿಕ್ಕೆ ಕೊಡ್ಬೇಕಿದ್ದು, ಅಂದ್ರೆ ಅವರು ಖುಷಿಯಲ್ಲಿ ಮಾಡ್ತಾರೆ. ಈ ತರ ಎಲ್ಲ ಇದು ನಿಮ್ಮ ಅಡಿಗೆ ಅಂತ ಹೇಳಿದ್ರೆ ಸೊ ಆವಾಗ ಅವ್ರಿಗೂ ಕೂಡ ಒಂದು ಖುಷಿ, ನಾನು ಕೂಡ ಒಂದು ರೆಸಿಪಿ ಮಾಡಿದ್ದೀನಿ. ಅವರು ಗೆಸ್ಟ್ ಎಲ್ಲ ಬರುವಾಗ ಹೇಳ್ತಾರಲ್ಲ, ನಾನು ಸಲಾಡ್ ಮಾಡಿದ್ದೇನೆ, ಬೀಟ್ರೂಟ್ ಸಲಾಡ್ ಮಾಡಿದ್ದು, ಕ್ಯಾರೆಟ್ ಸಲಾಡ್ ಮಾಡಿದ್ದು. ನಿಮ್ಮ ಕೆಲಸ ಸ್ವಲ್ಪ ಕಮ್ಮಿ ಆಯ್ತು. ಖುಷಿಯಲ್ಲಿ ಅವರಿಗೆ ಕೊಡ್ಬೇಕು ಮಕ್ಕಳಿಗೆ. ಈಗ ಖುಷಿಯಲ್ಲಿ ನಾನು ನಿಮ್ಗೆ ಕೊಡ್ತೇನೆ. ಥ್ಯಾಂಕ್ ಯು ಸೋ ಮಚ್. ನೀವು ಅಷ್ಟು ಖುಷಿಯಲ್ಲಿ ಕೊಡುವಾಗ ನಾನು ಖುಷಿಯಲ್ಲೇ ತಗೊಳ್ತೇನೆ. ಯಾಕೆಂತ ಹೇಳಿದ್ರೆ ದಿಸ್ ಇಸ್ ಮೈ ಫೇವ್ರೆಟ್ ಆಲ್ಸೋ. ಥ್ಯಾಂಕ್ ಯು. ಬೀಟ್ರೂಟ್ ಆರೋಗ್ಯಕ್ಕೆ ಉತ್ತಮ. ಇದನ್ನ ಹಾಗೆ ಅನ್ನದ ಜೊತೆ ಕಲ್ಸ್ಕೊಂಡು ತಿಂತಾ ಇದ್ರಂತೂ ತುಂಬಾ ಚೆನ್ನಾಗಿರುತ್ತೆ. ಇಲ್ದಿದ್ರೆ ಖಾಲಿ ಹಾಗೆ ಕೂಡ ತಿನ್ಕೊಳ್ಬೋದು. ಓಣಂಗೆ ಬೇರೆ ಬೇರೆ ರೀತಿಯಾದಂಥ ಓಣಂ ಸದ್ಯಕ್ಕೆ ಬೇರೆ ಬೇರೆ ರೀತಿಯಾದಂಥ ಅಡುಗೆಗಳನ್ನು ಮಾಡ್ತಾರೆ. ಸೊ ಅದರಲ್ಲಿ ಇದು ಕೂಡ ಒಂದು ಈಸಿ ಆಗಿದೆ, ಟೇಸ್ಟಿ ಆಗಿದೆ. ಯಾವ ರೀತಿ ಮಾಡೋದು ಮತ್ತೊಮ್ಮೆ ನೋಡಿ. ಬೀಟ್ರೂಟ್ ಪಚ್ಚಡಿ ತಯಾರಿಸೋ ವಿಧಾನ. ಮೊದಲು ಬೌಲ್ನಲ್ಲಿ ಸ್ವಲ್ಪ ಮೊಸರನ್ನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, ಹೆಚ್ಚಿದ ಹಸಿಮೆಣಸು, ಕರಿಬೇವು, ತುರಿದ ಬೀಟ್ರೂಟನ್ನು ಸೇರಿಸಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಈಗ ತಯಾರ್ ಬೀಟ್ರೂಟ್ ಪಚ್ಚಡಿ. ಸೊ ಓಣಂ ದಿವಸ ಒಂದು ನಿಮ್ಮ ಅಟೈರ್ ಇದನ್ನು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ, ಅಂದರೆ ಆವಾಗ ಗೊತ್ತಾಗುತ್ತೆ ಇವತ್ತು ಸ್ಪೆಷಲ್ ಹೇಳಿ. ಅದೇ ರೀತಿ ಸದ್ಯಕ್ಕೆ ಬಡಿಸುವಂಥ 2 ಬಗೆಯನ್ನು ನೀವು ಮಾಡಿಕೊಟ್ಟಿದ್ದೀರಿ. ಸೊ ಟೇಸ್ಟ್ ನೋಡೋಣ ಹೇಗೆ. ತಗೊಳ್ಳಿ. 2 ಕೂಡ ಜೀರ್ಣಕ್ಕೆ ತುಂಬ ಒಳ್ಳೆಯದು. ಹೌದು ಅಲ್ವಾ? ತಗೊಳ್ಳಿ. ಸ್ವಲ್ಪವೇ ತಗೊಳ್ಬೇಕು ಅಂತ ಹೇಳಿದ್ದೀವಿ. ಉಪ್ಪಿನಕಾಯಿ ಅಂದರೆ ಉಪ್ಪಿನಕಾಯಿ ರೀತಿಯಲ್ಲೇ ತಿನ್ನಬೇಕು. ಅದೇ ಸೂಪರ್, ತುಂಬ ಟೇಸ್ಟಿ ಆಗಿದೆ. ಹುಳಿ, ಸಿಹಿ, ಖಾರ, ವೆರಿ ಟೇಸ್ಟಿ. ಲಾಸ್ಟಲ್ಲಿ ಜಿಂಜರ್ ಸಿಗ್ತದೆ. ಬಟ್ ಇಟ್ಸ್ ವೆರಿ ವೆರಿ ಟೇಸ್ಟಿ. ತುಂಬ ಇಷ್ಟ ಆಯಿತು. ಸೊ ಸ್ವಲ್ಪ ನೋಡುವಾಗ ಅಯ್ಯೋ ಇಷ್ಟೇ ಅಲ್ವಾ ಏನು ಇದರಲ್ಲಿ, ತುಂಬ ಟೇಸ್ಟಿ ಆಗಿದೆ. ಟೇಸ್ಟ್ ನೋಡುವ. ವೆರಿ ನೈಸ್. ಅದೇ ಹೇಳ್ದಲ್ಲ, ಅನ್ನ ಸಾರು ಅದ್ರ ಜೊತೆಗೆ ಇಷ್ಟೇ ಇದ್ರೆ ಬೇರೆ ದಿನ ಕೂಡ ನಾವು ಮಾಡ್ಕೊಳ್ಳುವಾಗ ಇಷ್ಟೇ ಇದ್ರೂ ಕೂಡ ಮಾಡ್ಬೋದು. ವೆರಿ ಟೇಸ್ಟಿ, ವೆರಿ ವೆರಿ ಟೇಸ್ಟಿ. ಸೊ ನನಗಂತೂ ತುಂಬ ಹಿಡಿಸ್ತು 2 ರೆಸಿಪಿ ಕೂಡ. ಸೊ ಇದಂತೂ ತುಂಬ ತುಂಬ ಇಷ್ಟ ಆಯಿತು. ಸೊ ಇಂಜಿ ಪುಳಿ ಅಲ್ಲ, ಇಂಜಿ ಪುಳಿ ಅಥವಾ ಪುಳಿ ಇಂಜಿ 2 ಸಹ ಹೇಳ್ಬೋದು. ಸೊ ಇನ್ನಷ್ಟು ಒಳ್ಳೆ ಒಳ್ಳೆ ಖಾದ್ಯಗಳನ್ನು ತಯಾರಿಸಿ ಅಂತ ಸನ್ ಪ್ರೀಮಿಯಂ ಇವರ ವತಿಯಿಂದ ಹಬ್ಬಕ್ಕೆ ಏನೇ ಇರಲಿ, ನಾವು ಈ ಕಡೆ ಕೋಸ್ಟಲ್ ಬೆಲ್ಟಲ್ಲಿ ಅಂತ ಹೇಳಿದ್ರೆ ಸೊ ನಮಗೂ ಕೂಡ ಕುಚ್ಚಲಕ್ಕಿ ಜಾಸ್ತಿ, ನೀವು ಕೂಡ ಕುಚ್ಚಲಕ್ಕಿ ಬಳಕೆ. ಸೊ ಅದಕ್ಕೆ ಬೆಸ್ಟ್ ರೈಸ್ ಅಂತ ಹೇಳಿದ್ರೆ ಸಂತೋಷ್ ರೈಸ್ 2 ಸ್ಟಾರ್ ರೈಸ್. ಅದರ ಜೊತೆಗೇನೆ ಲವ್ ಮಾರ್ಕ್ ಬ್ಯೂಟಿ ಸೋಪ್ ಹಾಗೂ ಕ್ಯಾಲ್ಸಿಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷಸ್ ಇವರ ವತಿಯಿಂದ ಕಿರುಕಾಣಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಮತ್ತೊಮ್ಮೆ ನಿಮಗೆ ಓಣಂ ಹಬ್ಬದ ಹಾರ್ದಿಕ ಶುಭಾಶಯ. ನಿಮಗೆ ಕೂಡ ಈ ನಮ್ಮ ಟಿವಿಯ ಎಲ್ಲ ಮೆಂಬರ್ಸಿಗೂ ನನ್ನ ಪರವಾಗಿ, ನಮ್ಮ ಊರಿನ ಪರವಾಗಿ ಓಣಾಶಂಸೆಗಳು.
ಅದೇನು ಲಾಸ್ಟ್ ಏನು ಹೇಳಿದ್ರು ಗೊತ್ತಾಗಿಲ್ಲ. ಸೇಮ್ ನನ್ನ ಅಂದ್ರೆ ಶುಭಾಶಯಗಳು ಅಂತ. ಓಣಂ ವಿಶಸ್, ಓಣಾಶಂಸಗಳು, ವಿಶಸ್, ಓಣಾಶಂಸಗಳು. ಕರೆಕ್ಟ್. ಮಲಯಾಳಂ ಅಂತ ಹೇಳಿದ್ರೆ ಅದು ಸ್ವಲ್ಪ ಟಂಗ್ ಟ್ವಿಸ್ಟರ್ ಒಂದು ಲ್ಯಾಂಗ್ವೇಜ್ ಅಂತ ಹೇಳ್ಬೋದು. ಸೊ ಹೇಗೆ ಟಂಗ್ ಟ್ವಿಸ್ಟ್ ಆಗುತ್ತೆ ಅಂತ ಹೇಳಿದ್ರೆ ಈ ಥರದ್ದೆಲ್ಲ ರೆಸಿಪಿ ತಿಂದರೆ ಮಾತ್ರ ಅಷ್ಟು ಟೇಸ್ಟಿ ಆಗಿದೆ, ವೆರಿ ಟೇಸ್ಟಿ. ನನಗಂತೂ ತುಂಬ ಹಿಡಿಸ್ತು. ಖಂಡಿತವಾಗ್ಲೂ ಇದನ್ನು ನೀವು ಟ್ರೈ ಮಾಡಲೇಬೇಕು. ಮತ್ತು ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಹಾಗೆಯೇ ಓಣಂ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.